ಈ ಬಸ್ನಲ್ಲಿ ಒಂದು ಕೋಳಿ ಪ್ರಯಾಣ ಮಾಡಿತ್ತು. ಪ್ರಯಾಣಿಕನ ಜೊತೆ ಇದ್ದ ಕೋಳಿಗೂ ಕಂಡಕ್ಟರ್ ಟಿಕೆಟ್ ಹಾಕಿದ್ದಾನೆ. ಈ ಘಟನೆ ನಡೆದಿದ್ದು ಚಿಕ್ಕಬಳ್ಳಾಪುರದಲ್ಲಿ. ಆದರೆ ಈ ಒಂದು ವಿಡಿಯೋ ಸಖತ್ ವೈರಲ್ ಆಗಿದೆ. ರಾಜ್ಯ ರಸ್ತೆ ಸಾರಿಗೆ ನಿಗಮದ ಬಸ್ನಲ್ಲಿ ಸಾಗಿಸುತ್ತಿದ್ದ ಕೋಳಿಗೆ ಪ್ರಯಾಣಿಕರ ದರ ವಿಧಿಸಿ ಟಿಕೆಟ್ ನೀಡಿದ ಕಂಡಕ್ಟರ್ ವರ್ತನೆ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ. ಚಿಕ್ಕಬಳ್ಳಾಪುರ ಘಟಕದ ಕೆಎಸ್ಆರ್ಟಿಸಿ ಬಸ್ನಲ್ಲಿ ಪೆರೇಸಂದ್ರದಿಂದ ಗುಡಿಬಂಡೆ ತಾಲೂಕಿನ ಸೋಮೇಶ್ವರಕ್ಕೆ ಹೋಗುತ್ತಿದ್ದ ಪ್ರಯಾಣಿಕ ತನ್ನ ಜೊತೆ ಕೋಳಿಯನ್ನು ಕೊಂಡೊಯ್ಯುತ್ತಿದ್ದ. ಈ ವೇಳೆ ನಿರ್ವಾಹಕ ಕೋಳಿಗೂ 5 ರೂಪಾಯಿ ಟಿಕೆಟ್ ನೀಡಿದ. ಟಿಕೆಟ್ ಪಡೆದ ಮಾಲೀಕ ಕೋಳಿಯನ್ನು ಸೀಟ್ ಮೇಲೆ ಕೂರಿಸಿ ಪ್ರಯಾಣ ಬೆಳೆಸಿದ. ಪ್ರಯಾಣಿಕರು ಕೋಳಿ ತೆಗೆದು ಸೀಟ್ ಬಿಟ್ಟುಕೊಡಿ ಎಂದು ಕೇಳಿದಾಗ ನಾನು ಟಿಕೆಟ್ ಪಡೆದಿದ್ದೇನೆ, ಹಾಗಾಗಿ ಕೋಳಿಯನ್ನು ನನ್ನ ಜೊತೆ ಸೀಟ್ನಲ್ಲಿ ಕೂರಿಸಿದ್ದೇನೆ ಎಂದು ಪ್ರಯಾಣಿಕ ಉತ್ತರ ಕೊಟ್ಟಿದ್ದಾನೆ. ಸದ್ಯ ಬಸ್ ಕಂಡಕ್ಟರ್ ಕೋಳಿಗೆ ಟಿಕೆಟ್ ನೀಡಿದ ಸುದ್ದಿ ಜೊತೆಗೆ ಫೋಟೋ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಾ ಇದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುಡಿಬಂಡೆ ಠಾಣಾ ವ್ಯಾಪ್ತಿಯ ಪರೇಸಂದ್ರ ವ್ಯಕ್ತಿ ನಾಟಿ ಕೋಳಿ ಹುಂಜ ಖರೀದಿಸಿ ಸೋಮೇಶ್ವರಕ್ಕೆ ಹೋಗಲು ಚಿಕ್ಕಬಳ್ಳಾಪುರ ಘಟಕದ ಕೆಎಸ್ಆರ್ಟಿಸಿ ಬಸ್ ಹತ್ತಿದಾಗ ಇಷ್ಟೆಲ್ಲ ಬೆಳವಣಿಗೆ ನಡೆದಿದೆ. ಪರೇಸಂದ್ರದ ವ್ಯಕ್ತಿಗೆ ಕಂಡಕ್ಟರ್ 10 ರೂಪಾಯಿ ಟಿಕೆಟ್ ನೀಡಿದರೆ ಕೋಳಿ ಹುಂಜಕ್ಕೆ 5 ರೂಪಾಯಿ ಟಿಕೆಟ್ ನೀಡಿದ್ದಾನೆ. ಬಸ್ ಕಂಡಕ್ಟರ್ ಕೋಳಿಗೂ ಟಿಕೆಟ್ ನೀಡಿದ ಕೂಡಲೇ ಚುರುಕಾದ ಪ್ರಯಾಣಿಕ ತನ್ನ ಕೋಳಿಯನ್ನು ಸೀಟ್ ಮೇಲೆ ಕೂರಿಸಿದ್ದಾರೆ. ಈ ಫೋಟೋ ಇದೀಗ ಸಾಮಾಜಿಕ ಜಾಲತಾಣಗಳಲ್ಲಿ ಟ್ರಾಲ್ ಆಗಿ ಭಾರಿ ಸುದ್ದಿಯಾಗಿದೆ. ಇದನ್ನು ಕೆಲವರು ಹಾಸ್ಯವಾಗಿ ಪರಿಗಣಿಸಿದರೆ, ಇನ್ನು ಕೆಲವರು ಒಂದು ಕೋಳಿಗೆ ಟಿಕೆಟ್ ಧರಿಸಿದ್ದ ಕಂಡಕ್ಟರ್ ವರ್ತನೆಯನ್ನೇ ಖಂಡಿಸಿದ್ದಾರೆ. ಹಾಗೆ ನೋಡಿದರೆ ಕೋಳಿಗೆ ಅರ್ಧ ಟಿಕೆಟ್ ಹಾಕೋದು ಇದೇ ಮೊದಲೇನಲ್ಲ. ಈ ಹಿಂದೆಯೂ ಅನೇಕ ಕಡೆ ಸಾರಿಗೆ ಬಸ್ ನಿರ್ವಾಹಕರು ಕೋಳಿಗೆ ಅರ್ಧ ಟಿಕೆಟ್ ಆಗಿರೋದು ಸುದ್ದಿಯಾಗಿತ್ತು.